ಪೋಷಕರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ತಾತ್ಸಾರ ಭಾವನೆ, ಸಮಾಜಕ್ಕೆ ಹೊರೆ ಎನ್ನುವ ಕುಟುಂಬಗಳು ಸಮಾಜದಲ್ಲಿದೆ. ದೇಶದಲ್ಲಿ ಲಿಂಗಾನುಪಾತ ಹೆಚ್ಚಾಗಿದೆ. ಲಿಂಗಾನುಪಾತ ಮಿತಿ ಮೀರಿದರೆ ಸಮಾಜದಲ್ಲಿ ಸಾಮಾಜಿಕ ಪಿಡುಗು ಹೆಚ್ಚಾಗುತ್ತೆ ಎಂದು ಸುಳ್ಯ ನ್ಯಾಯಾಲಯದ ಕಿರಿಯ ನ್ಯಾಯಾಧೀಶ ಯಶವಂತ್ ಕುಮಾರ್ ಕೆ ಹೇಳಿದರು. ಅವರು ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಕಾನೂನು ಪಂಚಾಯತ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ತಾಲೂಕು ಆರೋಗ್ಯ ಇಲಾಖೆ ಸುಳ್ಯ ಇವುಗಳ ಆಶ್ರಯದಲ್ಲಿ ನಡೆದ ಹೆಣ್ಣು ಮಗುವನ್ನ ರಕ್ಷಿಸಿ ಹೆಣ್ಣು ಮಗುವನ್ನ ಓದಿಸಿ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ತಂದೆ ತಾಯಿಗಳಲ್ಲಿ ಹೆಣ್ಣು ಅಂದ್ರೆ ಒಂದು ತಾತ್ಸಾರದ ಇದು ಕೆಲವ ಬಡ ಕುಟುಂಬಗಳಲ್ಲಿ ಈಗಲೂ ಸಹ ಇದೆ. ಗಂಡು ಮಗು ಆದ್ರೆ ಒಂದು ಆಸ್ತಿ, ಹೆಣ್ಣು ಮಗು ಆದ್ರೆ ಹೊರೆ, ಕುಟುಂಬದ ಹೊರೆ ಅಂತ ಭಾವಿಸುವಂತಹ ಜನಗಳು ಈಗಲೂ ನಮ್ಮ ಸಮಾಜದಲ್ಲಿ ಇದ್ದಾರೆ. ಇದು ಕೊನೆಗೊಳ್ಳಬೇಕಾಗುತ್ತೆ. ಯಾಕೆಂದ್ರೆ ಈಗಾಗಲೇ ಲಿಂಗಾನುಪಾತ ತುಂಬಾ ಕಡಿಮೆ ಆಗಿದೆ. 1,000 ಗಂಡುಗಳಿಗೆ 900ಕ್ಕಿಂತ ಕಡಿಮೆ ಹೆಣ್ಣು ಮಕ್ಕಳಿಗೆ ಬಂದಿದೆ. ಹೀಗೆ ಮುಂದುವರಿತಾ ಹೋದ್ರೆ ಮುಂದೆ ಲಿಂಗಾನುಪಾತದಲ್ಲಿ ವ್ಯತ್ಯಾಸ ಆಗಿ ತುಂಬಾ ಸಾಮಾಜಿಕ ಪಿಡುಗುಗಳು ಹುಟ್ಟುಕೊಳ್ತವೆ. ಈಗಾಗಲೇ ಇದರ ಸಾಕಷ್ಟು ಉದಾಹರಣೆಗಳು. ಅವರನ್ನ ಉನ್ನತ ವ್ಯಕ್ತಿಗಳನ್ನಾಗಿ ಮಾಡಬೇಕು ಅನ್ನೋದು ಒಂದು ಸಂವಿಧಾನದ ಆಶಯವೂ ಆಗಿರುತ್ತದೆ. ಈ ನಿಟ್ಟಿನಲ್ಲೇ ಹಿಂದೂ ಉತ್ತರಾಧಿಕಾರಿ ಅಧಿನಿಯಮಕ್ಕೆ ತಿದ್ದುಪಡಿಯನ್ನು ತಂದು 2005ರಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ಆಸ್ತಿಯಲ್ಲಿ ಹಕ್ಕಿದೆಯೋ ಅಷ್ಟೇ ಹಕ್ಕನ್ನ ಹೆಣ್ಣು ಮಕ್ಕಳಿಗೂ ನೀಡಲಾಯಿತು. ಈ ಒಂದು ಲಿಂಗಾನುಪಾತವನ್ನ ಹಾಗೂ ಅಸಮಾನತೆಯನ್ನು ಹೋಗಲಾಡಿಸುವ ಮೂಲ ಉದ್ದೇಶದೊಂದಿಗೆ ಆ ಕಾನೂನಿಗೆ ತಿದ್ದುಪಡಿ ತರಲಾಯಿತು. ಸುಳ್ಯ ವಕೀಲರ ಸಂಘದ ಅಧ್ಯಕ್ಷ ಎಂ ವೆಂಕಪ್ಪಗೌಡ ಮಾತನಾಡಿ, ಹೆಣ್ಣು ಮಕ್ಕಳ ಬಗ್ಗೆ ತಾತ್ಸಾರ ಭಾವನೆಯಂತಹ ಅನಿಷ್ಟ ಪದ್ಧತಿಗಳು ದೇಶದಲ್ಲಿ ಜಾಸ್ತಿ ಇದೆ. ಇಂತಹ ಪಿಡುಗುಗಳ ಬಗ್ಗೆ ಸಮಾಜ ಜಾಗೃತವಾಗಬೇಕು. ಅನಿಷ್ಟ ಪದ್ಧತಿ ತಡೆದರೆ ದೇಶಕ್ಕೆ ಸುಭಿಕ್ಷೆಯಾಗುತ್ತೆ ಅಂತ ಹೇಳಿದರು. ಏನು ಅನಿಷ್ಟಗಳು, ಈ ರೀತಿಯ ಘಟನೆಗಳು ನಡೀತಾ ಇದ್ದಾವೆ. ಈ ಘಟನೆಗಳು ನಿಲ್ಲಬೇಕು. ಈ ಘಟನೆಗಳು ನಿಲ್ಲಬೇಕಾಗಿದ್ದರೆ ಬಹುಶಃ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವುದನ್ನ ಆ ಸಾರ್ವಜನಿಕರು ಕಾಣಬೇಕು. ಕಂಡಾಗ ಅವರಿಗೆ ಭಯದ ವಾತಾವರಣ ಅವರಿಗೂ ಕೂಡ ಬರ್ತದೆ ಅನ್ನುವಂಥ ಭಾವನೆ ನಮ್ಮ ಹತ್ರ ಇದೆ. ಹಾಗಾಗಿ ದೇಶದಲ್ಲೇ ಎಷ್ಟೇ ಕಾರ್ಯಕ್ರಮಗಳು ನಂಬಿಕೊಂಡ್ರು ಕೂಡ ಅದಕ್ಕೆ ಅನಿಷ್ಟವಾಗಿರತಕ್ಕಂಥ ಕಾರ್ಯಕ್ರಮಗಳು, ಅದಕ್ಕೆ ವಿರುದ್ಧವಾಗಿರತಕ್ಕಂಥ ಕಾರ್ಯಕ್ರಮಗಳೆಲ್ಲ, ಅದಕ್ಕೆ ಅನಿಷ್ಟವಾಗಿರತಕ್ಕಂಥ ಘಟನೆಗಳು, ಅದಕ್ಕೆ ವಿರುದ್ಧವಾಗಿರತಕ್ಕಂಥ ಆ ಘಟನೆಗಳು ಸಂಭವಿಸ್ತವೆ ಇದ್ದಾವೆ. ಅದನ್ನ ನಾವು ನೀವು ಎಲ್ಲರೂ ಒಟ್ಟು ಸೇರಿ ತಡೆಯತಕ್ಕಂಥ ಕೆಲಸವನ್ನ ಮಾಡಿದ್ದೇ ಆದರೆ ಅದು ದೇಶಕ್ಕೆ ಸುಭೀಕ್ಷೆಯನ್ನು ಕೊಡತಕ್ಕಂಥ ಸಂದರ್ಭಗಳು ಆಗ್ತವೆ ಮತ್ತು ಎಲ್ಲರಿಗೂ ಒಳ್ಳೆಯ ದಿನಗಳು ಬರತಕ್ಕಂಥ ಸಂದರ್ಭಗಳು ಆಗ್ತವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅಥವಾ ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನುವಂಥ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಯಾವ ರೀತಿಯ ಸಹಕಾರವನ್ನ ಕೊಡಬೇಕು ಅನ್ನುವಂಥದ್ದನ್ನ ಅದನ್ನು ಅವರಿಗೆ ಮನವರಿಕೆ ಮಾಡತಕ್ಕಂಥ ಕೆಲಸಗಳನ್ನ ಮಾಡುವಂಥದ್ದಕ್ಕೆ ಈ ಕಾರ್ಯಕ್ರಮ ಸಾರ್ಥಕ ಆಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇವತ್ತು ಎಷ್ಟೇ ಏನೇ ಆದ್ರೂ ಹೈದರಾಬಾದಿನಲ್ಲಿ ನೀವು ನೋಡಿರಬಹುದು. ಹೈದರಾಬಾದಿನಲ್ಲಿ ಮೊನ್ನೆ ಒಂದು ತಹಸೀಲ್ದಾರರವರನ್ನ, ಹೆಣ್ಮಗಳು ತಹಸೀಲ್ದಾರರವರನ್ನ ಬೆಂಕಿ ಹಚ್ಚಿ, ಬಾಗಿಲಾಕಿ ಬೆಂಕಿ ಹಚ್ಚಿ ಅವರನ್ನ ಸುಳ್ಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಭವಾನಿ ಶಂಕರಿಗೆ, ತಾಲೂಕು ವೈದ್ಯಾಧಿಕಾರಿ ಡಾ ಸುಬ್ರಹ್ಮಣ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶಿಶು ಅಭಿವೃದ್ಧಿ ಅಧಿಕಾರಿಯಾದಂತಹ ಶ್ರೀಮತಿ ರಶ್ಮಿ ಕೆಎಂ ಅವರು, ಪೊಲೀಸ್ ನಿವೃತ್ತ ನಿರೀಕ್ಷಕರಾಗಿರತಕ್ಕಂಥ